ಶ್ರೀ ಕೃಷ್ಣ ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ನಿಮಿಷ. ಓಕೆ, ಹರೇ ಕೃಷ್ಣ ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 22ನೇ ಅಧ್ಯಾಯ ಶ್ಲೋಕ 7. ದೃಷ್ಟ್ಯಾ ತ್ವಯಾ ಅನುಶಿಷ್ಟಃ ತಥಾ ಚ ಅನುಗ್ರಹ ಮಹಾನ್ ಅಪಾವೃತ್ತೆ ಕರ್ಣರಂಧ್ರೇ ಜುಷ್ಟಾ ದೃಷ್ಟ್ಯಾ ಉಷತಿ ಗಿರ. अनुवाद मत भावार्थ भाई इजवांग्रेज अभय चरणारविंद भक्तिवेदांत स्वामी ಶ್ರೀಲ ಪ್ರಭುಪಾದ ಕಿ ಜೈ. ಭಾಗ್ಯವಶಾತ್ ನಾನು ತಮ್ಮಿಂದ ಉಪದೇಶ ಪಡೆದನು. ತನ್ಮೂಲಕ ತಾವು ನನ್ನ ಮೇಲೆ ಮಹದ್ ಅನುಗ್ರಹವನ್ನು ತೋರಿದ್ದೀರಿ. ತಮ್ಮ ಶುದ್ಧವಾದ ಮಾತುಗಳನ್ನು ತೆರೆದ ಕಿವಿಗಳನ್ನು ಕೇಳಿದ್ದರಿಂದ ನಾನು ದೇವರಿಗೆ ಕೃತಜ್ಞನಾಗಿದ್ದೇನೆ. ಎಸ್, ಇವತ್ತಿನ ಟಾಪಿಕ್ ಕೇಳುವಂಥದ್ದು. ಮಯ್ಯಾಸಕ್ತ ಮನೋಪಾರ್ಥ ಯೋಗಂ ಇಂಜ ಮದಾಶ್ರಯ ಅಸಂಶಯಂ ಸಮಗ್ರಮ ಯಥಾ ಜ್ಞಾಶಿ ತತ್ ಶೃಣು. ಕೇಳು ಬರುವಂಥದ್ದು. ಡೋಂಟ್ ಟ್ರೈ ಟು ಸಿ ಕೃಷ್ಣ ಥ್ರೂ ಯುವರ್ ಐಸ್, ಸಿ ಥ್ರೂ ಯುವರ್ ಇಯರ್ಸ್. ಎಲ್ಲಿಂದ ನೋಡ್ಬೇಕಂತ ಕೃಷ್ಣನ? ಎಲ್ಲಿಂದ ನೋಡುದಂದ್ರೆ ಕೇಳುವಂಥದ್ದು, ಭಗವಂತನ ಬಗ್ಗೆ ಕೇಳುವಂಥದ್ದು. ಈಗ ನಿಮ್ಮಲ್ಲಿ ಪ್ರಶ್ನೆ, ನಾವು ಯಾಕೆ ಕೇಳಬೇಕು? ಕೇಳುವುದರಿಂದ ಏನು ಚೇಂಜಸ್ ಆಗ್ತದೆ? ನಮಗೆ ತಿಳಿಯದ ವಿಷಯವನ್ನು ಕೇಳಿಯೇ ತಿಳ್ಕೋಬೇಕು, ಇಲ್ಲದ್ರೆ ನೋಡಿ ತಿಳ್ಕೋಬೇಕು. ಹರೇ ಕೃಷ್ಣ ಪ್ರಭುಜಿ, ಕೇಳೋದ್ರಿಂದ ನಮ್ಮ ಹೃದಯ ಪರಿಶುದ್ಧ ಆಗತ್ತೆ. ನಮ್ಮಲ್ಲಿದ್ದ ರಜೋಗುಣ ತಮೋ ಗುಣಗಳೆಲ್ಲ ಸ್ಲೋಲಿ ಕ್ರಮೇಣ ಕಡಿಮೆ ಆಗ್ತಾ ಹೋಗ್ತದೆ. ಪಾಪಗಳು ಪರಿಹಾರ ಆಗುತ್ತೆ ಗುರುಜಿ. ಪಾಪಗಳು ಪರಿಹಾರ ಆಗುತ್ತೆ. ಹರೇ ಕೃಷ್ಣ ಗುರುಗಳೇ, ಕಿವಿಯಿಂದ ಕೇಳಿ ಕಾನ್ಶಿಯಸ್ ಚೇಂಜ್ ಆಗುತ್ತೆ. ಇಂದ್ರಿಯಗಳು ಶುದ್ಧಿ ಆಗುತ್ತೆ ಪ್ರಭುಜಿ. ಹೃದಯದ ಕಲ್ಮಶ ನಾಶ ಆಗುತ್ತೆ ಪ್ರಭುಜಿ. ನಮ್ಮ ಕಾನ್ಶಿಯಸ್ ಚೇಂಜ್ ಆಗುತ್ತೆ. ಮನಸ್ಸಿಗೆ ತಿಳಿಯೋದಕ್ಕೆ ಕಿವಿಯಿಂದ ಕೇಳಿದ್ರೆ ತಾನೇ ಗೊತ್ತಾಗೋದು ಗುರುಗಳೇ. ಕೇಳ್ದೇನೆ ಇದ್ರೆ ಅದು ಮನಸ್ಸಿಗಾಗ್ಲಿ ಬುದ್ಧಿಗಾಗ್ಲಿ ಹೋಗೋದೇ ಇಲ್ವಲ್ಲ. ಅದು ಅಷ್ಟು ಕೇಳಿಸ್ಕೊಳ್ಬೇಕು ಕರೆಕ್ಟ್ ಆಗಿ. ಭಕ್ತಿ ಸ್ಟೇಜ್ ಅಲ್ಲಿ ಶ್ರವಣಂ ಫಸ್ಟ್ ಸ್ಟೇಜ್. ಕೃಷ್ಣ ಪ್ರಭು, ನೋಡೋದಕ್ಕಿಂತ ಕೇಳೋದ್ರಿಂದನೇ ನಮ್ಗೆ ದರ್ಶನ ಆಗುತ್ತೆ. ಕೇಳುವುದು, ನೋಡುವುದು, ಅನುಭವಿಸುವುದು. ಹರೇ ಕೃಷ್ಣ ಪ್ರಭುಜಿ, ನವವಿಧ ಭಕ್ತಿಯಲ್ಲಿ ಶ್ರವಣಂ ಮೊದಲನೇ ಪಾಯಿಂಟ್ ಆಗಿರುತ್ತೆ. ಪರೀಕ್ಷಿತ್ ಮಹಾರಾಜ 7 ದಿನ ಭಾಗವತ ಸಪ್ತಾಹವನ್ನು ಶ್ರವಣ ಮಾಡಿಯೇನೆ ಸ್ವರ್ಗವನ್ನ ಸಂಪಾದನೆ ಮಾಡ್ತಾರೆ. ಅದರಿಂದ ಶ್ರವಣ ಎಂತ ಸ್ವರ್ಗ ಹೋಗ್ತಾರಲ್ಲ ಅವರು. ಮುಕ್ತಿ ಅಲ್ಲ ಎಂತನೋ ನಿಮ್ಗೆ ಗೊತ್ತೇ ಇಲ್ಲ ಎಲ್ಲಿಗೆ ಹೋಗಿದ್ದಾರೆ ಅಂತ. ಯಾರು ಹೇಳ್ತೀರಿ? ಎಲ್ಲಿ ವೈಕುಂಠ, ಗೋಲೋಕ, ಅವನ ಸಹವಾಸ. ಧನ್ಯವಾದ ಧನ್ಯವಾದ ಧನ್ಯವಾದ. ಸ್ವರ್ಗಕ್ಕೆ ಹೋಗುವಂತದ್ದು ಯಾರಿಗೂ ಹೋಗ್ಬೋದು. ವೈಕುಂಠ ಗೋಲೋಕ ಎಲ್ಲ ಆಗಿ ಸುಲಭ ಹೋಗ್ಲಿಕ್ಕೆ ಆಗುದಿಲ್ಲ. ಓಕೆ, ಈಗ ನಾವು ವಿಷಯಕ್ಕೆ ಬರುವ ಟಾಪಿಕ್. ಈಗ ನನ್ನ ಪ್ರಶ್ನೆ ಇದ್ದದ್ದು, ನಾವು ಯಾಕೆ ಕೇಳಬೇಕು? ಕೇಳುವುದರಿಂದ ಎಂತ ಚೇಂಜಸ್ ಆಗ್ತದೆ? ಈಗ ಧ್ರುವ ಮಹಾರಾಜ್, ಈಗ ನಿಮಗೆ ಇನ್ನೊಂದು ಪ್ರಶ್ನೆ. ಇವತ್ತು ಪ್ರಶ್ನೆ ತುಂಬಾ ಪ್ರಶ್ನೆ. ಧ್ರುವ ಮಹಾರಾಜ್ ನಾರಾಯಣ್ ನೋಡಿದ ಮೇಲೆ ಮತ್ತೆ ಅವನಿಗೆ ಎಂತ ಆಯ್ತು? ಎಸ್,
ನಾನು ಒಂದು ವಜ್ರ ಕೇಳ್ಕೊಂಡು ಬಂದಿದ್ದೆ, ಆದ್ರೆ ನಾನು ಗಾಜಿನ ತುಂಡು ಕೇಳ್ಕೊಂಡು ಬಂದಿದ್ದೆ, ವಜ್ರ ನನಗೆ ಸಿಕ್ಕಿದೆ. ಹಾಗಾಗಿ ನನಗೆ ಯಾವುದು ಬೇಡ ಅಂತೇಳಿ ಅವನಿಗೆ ತುಂಬಾ ಭಗವಂತನ ನೋಡಿ ಸಂತೋಷ ಆಯ್ತು, ನಾರಾಯಣನ್ ನೋಡಿ ಅವನಿಗೆ ಮತ್ಯಾವ್ದು ಬೇಡ ಆಯ್ತು ಪ್ರಭುಜಿ. ಏನು ಕೇಳ್ಬೇಕು ಅಂತ ಅನ್ನಿಸ್ಲೇ ಇಲ್ಲ. ಅವನಿಗೆ ಆಶ್ಚರ್ಯ ಆಯ್ತು. ಅವನೇ ಇದ್ಮೇಲೆ ಅನಿಸ್ತಿತ್ತು. ಓಕೆ, ಧನ್ಯವಾದ ಧನ್ಯವಾದ. ಓಕೆ, ಈಗ ನಾನು ವಿಷಯಕ್ಕೆ ಬರ್ತೇನೆ ನೋಡಿ. ಭೌತಿಕ ಇಚ್ಛೆ ಇತ್ತು ಯಾರಿಗೆ? ಧ್ರುವ ಮಹಾರಾಜನ ಪ್ರಬಲವಾದ ಭೌತಿಕ ಇಚ್ಛೆ ಇತ್ತು. ಅದು ಭಗವಂತನ ನೋಡಿದ ಮೇಲೆ ಅವನ ಭೌತಿಕ ಇಚ್ಛೆ ಹೋಯ್ತು. ಈಗ ನಾವು ಯಾಕೆ ಕೇಳಬೇಕು? ಕೇಳುವುದು ಏನು ಪ್ರಯೋಜನ? ಯಾಕೆ ಕೇಳ್ಬೇಕಂದ್ರೆ ನಮ್ಮ ಭೌತಿಕ ಪ್ರಬಲ ಇಚ್ಛೆ ಉಂಟು. ಕೇಳುವುದು ಎಂತ ಆಗ್ತದೆ ನೋಡಿ. ನಾವು ಯಾಕೆ ಕೇಳಬೇಕು? ಶ್ರವಣ ಯಾಕೆ? ಯಾಕೆಂದ್ರೆ ಕೇಳುವುದರಿಂದ ನಮ್ಮ ಭೌತಿಕ ಇಚ್ಛೆಗಳೆಲ್ಲ ದೂರ ಹೋಗ್ತದೆ. ಮತ್ತೆ ಏನು ಪ್ರಯೋಜನ? ನಮ್ಮ ಪ್ರಜ್ಞೆ ಚೇಂಜ್ ಆಗ್ತದೆ. ಮೇನ್ ಎಂತಂದ್ರೆ ಪ್ರಜ್ಞೆ. ಅದಕ್ಕೆ ಪ್ರಭುಪಾದ ಹೆಸರಿಟ್ಟಿದ್ದಾರೆ ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಶಿಯಸ್ನೆಸ್, ಅಂತಾರಾಷ್ಟ್ರೀಯ ಕೃಷ್ಣ ಆಂದೋಲನ ಸಂಸ್ಥೆ, ಕೃಷ್ಣ ಪ್ರಜ್ಞೆ ಆಂದೋಲನ ಸಂಸ್ಥೆ, ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞೆ ಆಂದೋಲನ ಸಂಸ್ಥೆ, ಕೃಷ್ಣ ಪ್ರಜ್ಞೆ, ಕೃಷ್ಣ ಕಾನ್ಶಿಯಸ್ನೆಸ್. ಹಾಗಾಗಿ ನಮ್ಮಲ್ಲಿ ಪ್ರಬಲವಾದ ಭೌತಿಕ ಇಚ್ಛೆಗಳುಂಟು. ಎಸ್, ಈಗ ನಿಮ್ಮಲ್ಲಿ ಪ್ರಶ್ನೆ, ನಮ್ಮಲ್ಲಿ ಉಂಟಾ ಇಲ್ವಾ? ಸರಿ ಕೃಷ್ಣ. ತುಂಬಾ ತುಂಬಾನೇ ಇದೆ. ಬೇಕಾದಷ್ಟಿದೆ. ಎಸ್, ತುಂಬಾ ಉಂಟು ನಮ್ಮದು ಭೌತಿಕ ಇಚ್ಛೆ. ಈಗ ಭಗವಂತ ಹೇಳುವಂಥದ್ದು, ಕೇಳುವುದರಿಂದ ಎಂತ ಪ್ರಯೋಜನ ಆಗ್ತದೆ? ನಮ್ಮ ಪ್ರಜ್ಞೆ ಚೇಂಜ್ ಆಗ್ತದೆ. ನಮ್ಮ ಯಾವಾಗ ಪ್ರಜ್ಞೆ ಚೇಂಜ್ ಆಗ್ತದೆ ಆಗ ನಾವು ಮಾಡುವ ಆಕ್ಟಿವಿಟೀಸ್ ಚೇಂಜ್ ಆಗ್ತದೆ. ಪ್ರಜ್ಞೆ ಚೇಂಜ್ ಆಗ್ಬೇಕು. ಅದಕ್ಕೆ ಕೇಳಬೇಕು, ಅದಕ್ಕೆ ನಾವು ಕೇಳಬೇಕು. ಅದಕ್ಕೆ ಪ್ರಭುಪಾದ ಹೇಳುವಂತದ್ದು, ಡೋಂಟ್ ಟ್ರೈ ಟು ಸಿ ಕೃಷ್ಣ ಥ್ರೂ ಯುವರ್ ಇಯರ್ಸ್, ಸಿ ಕೃಷ್ಣ ಥ್ರೂ ಯುವರ್ ಡೋಂಟ್ ಟ್ರೈ ಟು ಸಿ ಕೃಷ್ಣ ಥ್ರೂ ಯುವರ್ ಐಸ್, ಸಿ ಥ್ರೂ ಯುವರ್ ಇಯರ್ಸ್. ಕಿವಿಯಿಂದ ನೋಡ್ಬೇಕಂತೆ ಕೃಷ್ಣನನ್ನು. ಕಿವಿಯಿಂದ ನೋಡುದಂದ್ರೆ ಕೃಷ್ಣನ ಬಗ್ಗೆ ಕೇಳುವಂಥದ್ದು, ಕೃಷ್ಣನ ಬಗ್ಗೆ ಕೇಳುವಂಥದ್ದು. ಇಲ್ಲಿ ಸ್ವಯಂಭುವ ಮನು ಹೇಳುವಂಥದ್ದು, ನಾನು ಭಾಗ್ಯಶಾಲಿ, ನಾನು ದೇವರಿಗೆ ವಂದಿಸ್ತಾ ಇದ್ದೇನೆ. ಯಾಕೆಂದ್ರೆ ನಾನು ನಿನ್ನ ಬಾಯಿಂದ ಬರುವಂತಹ ಶುದ್ಧ ಮಾತುಗಳನ್ನು ಕೇಳಿದ್ದೇನೆ. ಬಾಯಿಂದ ಬರುವಂತಹ ಶುದ್ಧ ಮಾತುಗಳನ್ನು ಕೇಳಿದ್ದೇನೆ. ಹಾಗಾಗಿ ಈಗ ನಾವು ಕೇಳಬೇಕಿದ್ರೆ, ನಿನ್ನೆ ನಾವು ಇದಕ್ಕೆ ಕಂಟಿನ್ಯೂ ಮಾಡುವ ನಿನ್ನೆ ಟಾಪಿಕ್ಗೆ, ನಾವು ಒಂದು ಬೋನಾಫೈಡ್ ಸ್ಪಿರಿಚುವಲ್ ಮಾಸ್ಟರ್ ಆಕ್ಸೆಪ್ಟ್ ಮಾಡಬೇಕು. ಈಗ ಇನ್ನೊಂದು ಪ್ರಶ್ನೆ ಮಾತ್ರ ಕೇಳ್ತೇನೆ. ಈಗ ಪ್ರಭುಪಾದಿದು ಬೋನಾಫೈಡ್ ಸ್ಪಿರಿಚುವಲ್ ಮಾಸ್ಟರ್, ನೀವು ಪ್ರಭುಪಾದಿದು ಭಾವಾರ್ಥ ಓದ್ತಾ ಇದ್ದೀರಿ, ಪ್ರಭುಪಾದಿದು ಭಾವಾರ್ಥ ಪ್ರಭುಪಾದಿ ಪುಸ್ತಕ ಓದ್ತಾ ಇದ್ದೀರಿ. ಪ್ರಭುಪಾದಿ ಪುಸ್ತಕ ಓದಿ ನಿಮ್ಮ ಪ್ರಜ್ಞೆ ಚೇಂಜ್ ಆಗಿಲ್ಲ. ಎಸ್, ಒಂದು ನಿಮಿಷ. ಸರಿ ಕೃಷ್ಣ. ಚೇಂಜ್ ಆಗಿದೆ ಪ್ರಭುಜಿ. ಖಂಡಿತ ಸ್ವಲ್ಪ ಆಗಿದೆ. ಪ್ರಮಾಣದಲ್ಲಿ ಆಗಿದೆ. ಆಗಿದೆ ಪ್ರಭು. ಆಗಿದೆ ಸ್ವಲ್ಪ ಮಟ್ಟಿಗೆ ಆಗಿದೆ. ಎಸ್, ಓಕೆ. ಯಾರ್ದು ಚೇಂಜ್ ಆಗಲಿಲ್ಲ ಓದಿ ಪ್ರಜ್ಞೆ? ಪ್ರಭುಪಾದಿ ಪುಸ್ತಕ ಓದಿ ಪ್ರಜ್ಞೆ ಯಾರ್ದು ಚೇಂಜ್ ಆಗಲಿಲ್ಲ?
ಎಲ್ಲರದಾಗಿದೆ. ಆಗಿದೆ ಪ್ರಭುಜಿ. ಆಗಿದೆ ಗುರುಜಿ. ಹಾಗೆ ಪ್ರಜ್ಞೆ ಚೇಂಜ್ ಆಗ್ಲಿಕ್ಕೆ ಇರುವಂತ ಪುಸ್ತಕ, ಬೇರೆದಕ್ಕೆ ಅಲ್ಲ ಇರುವಂತದ್ದು ಅದಕ್ಕೆ. ಹಾಗೆ ಪ್ರಭುಪಾದ ಪುಸ್ತಕ ಓದಿದ ಮೇಲೆ ನಮ್ಮ ಪ್ರಜ್ಞೆ ಚೇಂಜ್ ಆಗ್ಬೇಕು. ಈಗ ಎಂತಂದ್ರೆ ನಾನೊಬ್ಬ ನಂದು ಸೀನಿಯರ್ ಡ್ಯೂಟಿ ಅಂತ ಮಾತಾಡಿದ್ರು. ಹಾಗೆ ಅವ್ರು ಹೇಳುವಂಥದ್ದು, ಪ್ರಭುಪಾದ ಈಸ್ ಸೇಯಿಂಗ್ ಸೇಮ್ ಥಿಂಗ್ ಹೇಳುವಂತ. ಇಲ್ಲಿ ಅವರ ಕ್ಲಾಸಲ್ಲಿ ಆಗಲಿ, ಪ್ರಭುಪಾದ ಲೆಕ್ಚರರ್ಸ್ ಆಗಲಿ, ಪ್ರಭುಪಾದ ಇದು ಭಗವದ್ ಪುಸ್ತಕ ಆಗಲಿ, ಭಾಗವತಂ ಪುಸ್ತಕ ಆಗಲಿ, ಚೈತನ್ಯ ಚರಿತಾಮೃತ ಎಲ್ಲ ಸೇಮ್. ಎಷ್ಟು ಮಂದಿ ಇದನ್ನು ನೋಟಿಸ್ ಮಾಡಿದ್ದೀರಿ? ಓದಿದ್ರೆ ಗೊತ್ತಾಗ್ತದೆ ನಿಮಗೆ, ಪ್ರಭುಪಾದ ಕ್ಲಾಸ್ ಕೇಳಿದ್ರೆ ಗೊತ್ತಾಗ್ತದೆ. ಯಾರು ನೋಟಿಸ್ ಮಾಡಿದ್ದೀರಾ? ಹೌದು ಪ್ರಭುಜಿ, ಹೌದು ಪ್ರಭುಜಿ. ತತ್ವಗಳೆಲ್ಲ ಪ್ರಭುಪಾದ ಎಂತ ಸೇಮ್ ಎಂತ ಹೇಳುವಂಥದ್ದು, ಪ್ರಭುಪಾದ ಸೇಮ್ ಎಂತ ಹೇಳುವಂಥದ್ದು, ಮೋನಫೈಡ್ ಗುರು ಸ್ವೀಕಾರ ಮಾಡೋದು, ಗುರು ಸ್ವೀಕಾರ ಮಾಡ್ಬೇಕು. ಆಮೇಲೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿ ಸೇವೆ ಮಾಡಬೇಕು. ಸೀನಿಯರ್ ಡಿವೋಟಿಸ್ ಅನ್ನು ಅನುಸರಿಸಬೇಕು, ಅವರಿಗೆ ಮರ್ಯಾದೆ ಕೊಡ್ಬೇಕು. ಮತ್ತೆಂತ ಹೇಳ್ತಾರೆ? ತುಂಬಾ ಹೇಳ್ತಾರೆ. ಶರಣಾಗತ ಆಗ್ಬೇಕು ಪ್ರಭುಜಿ. ಸೇವೆ ಮಾಡ್ಬೇಕು ಅಂತ ಹೇಳ್ತಾರೆ ಪ್ರಭುಜಿ. ಭಕ್ತಿ ಸೇವೆ ಮಾಡ್ಬೇಕು, ಸೇವೆ ಮಾಡ್ಬೇಕು. ಧನ್ಯವಾದ. ನೋಡಿ, ಮೇನ್ ಅಂತಂದ್ರೆ ನಾವು ಶರಣಾಗತರಾಗ್ಬೇಕು ಮತ್ತು ಭಗವಂತನ ಸೇವೆ ಮಾಡ್ಬೇಕು. ಇದು ದಿ ಪಾಯಿಂಟ್ ಪ್ರಭುಪಾದ ಹೇಳುವಂಥದ್ದು. ಅಂದ್ರೆ ನಮ್ಮನ್ನು ನಾವೀಗ ಸೇವೆ ಬಿಟ್ಟಿದ್ದೇವೆ. ಪ್ರಭುಪಾದದು ಉದ್ದೇಶ ಅಂತಂದ್ರೆ ನಮ್ಮನ್ನು ವಾಪಸ್ ಸೇವೆಯಲ್ಲಿ ತೊಡಗಿಸ್ಲಿಕ್ಕೆ. ಈಗ ಹೇಗಂದ್ರೆ ನಾವಿಲ್ಲಿ ಅಂತ ಸೇವೆ ಮಾಡ್ತೇವೆ, ಈ ಸೇವೆ ನಿಜವಾದ ಸೇವೆ ಅಲ್ಲ. ನಾವಿಲ್ಲಿ ಈಗ ನಾವು ದೇವಸ್ಥಾನ ಮಾಡ್ತೇವೆ, ಅದು ನಿಜವಾದ ಸೇವೆ ಅಲ್ಲ. ನಿಜವಾದ ಸೇವೆ ಮಾಡುವಂಥದ್ದು ಔಟ್ ಆಫ್ ಲವ್. ನಮಗೆ ಲವ್ ಬರಲಿಲ್ಲ, ಆದ್ರೆ ಲವ್ ಬರಲಿಲ್ಲ ಅಂತ ಸೇವೆ ಮಾಡಿದಲ್ಲಿಗೆ ಆಗ್ತದ? ಸೇವೆ ಮಾಡಲೇಬೇಕಂತ. ಈಗ ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಅವರ ಸೇವೆ ಔಟ್ ಆಫ್ ಲವ್, ನಮ್ದು ಸೇವೆ ಔಟ್ ಆಫ್ ಲವ್ ಅಲ್ಲ. ನಮ್ದು ಎಂತಂದ್ರೆ ಈಗ ಕುತ್ತಿಗೆಗೆ ಹಗ್ಗ ಹಾಕಿದ್ದಾರೆ, ಹೇಳ್ಕೊಂಡು ಹೋಗ್ತಾ ಇದ್ದಾರೆ, ಸೇವೆ ಮಾಡ್ಲಿಕ್ಕೆ ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿ ಮಾಡಿ 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 ಒಂದು ದಿವಸ ಬರ್ಬೋದು. ಪ್ರೊಸೆಸ್ ಅಷ್ಟು ಪವರ್ಫುಲ್ ಉಂಟು. ಹಾಗೆ ನಾವು ವಿ ಆರ್ ನಾಟ್ ಕ್ವಾಲಿಫೈಡ್. ಇವನ್ ದೋ ವಿ ಆರ್ ನಾಟ್ ಕ್ವಾಲಿಫೈಡ್, ಪ್ರಭುಪಾದ ಇಸ್ ಎಂಗೇಜಿಂಗ್ ಅಸ್. ಪ್ರಭುಪಾದ ನಮ್ಮನ್ನು ಉಪಯೋಗಿಸ್ತಾ ಇದ್ದಾರೆ. ಇದು ಪ್ರಭುಪಾದ ಇದು ಒಳ್ಳೇದಕ್ಕಲ್ಲ, ನಮ್ಮ ಒಳ್ಳೇದಕ್ಕೆ. ಅವರಿಗೆ ಯಾರನ್ನು ಬೇಕಾದ್ರೂ ಉಪಯೋಗಿಸಬಹುದು. ಹಾಗಾಗಿ ಅಲ್ಟಿಮೇಟ್ ಥಿಂಗ್ ಇದೆ, ಕನ್ಕ್ಲೂಷನ್. ಯು ಹ್ಯಾವ್ ಲೆಫ್ಟ್ ಸೇವಾ and you are rotting in this material world and you are busy in seva, so called seva. ಪ್ರಭುಪಾದ ಹೇಳುವಂಥದ್ದು ಸೋ ಕಾಲ್ಡ್ ಸೇವೆಯಲ್ಲಿ ನಾವು ಬಿಸಿ ಇದ್ದೇವೆ. ಹಾಗಾಗಿ ಈಗ ಪ್ರಭುಪಾದ ಉದ್ದೇಶ ಅಂತಂದ್ರೆ ಮರಳಿ ನಮ್ಮನ್ನು ಸೇವೆಯಲ್ಲಿ ತೊಡಗಿಸುವುದು. ಮರಳಿ ನಾವೆಂತ ಸೇವೆ ಬಿಟ್ಟಿದ್ದೇವೆ ಅದನ್ನು ವಾಪಸ್ ನಾವು ಸೇವೆ ಮಾಡಬೇಕು. ಆದ್ರೆ ಯಾವ ರೀತಿ ಮಾಡಬೇಕು? ಪ್ರೀತಿಪೂರ್ವಕ. ತೇಷಾಂ ಅಲ್ಲ, ಪ್ರೀತಿಪೂರ್ವಕಂ ಇದು ಅಹಂ ಸರ್ವಸ್ವ ಮತ್ತ ಸರ್ವಂ ಪ್ರಬೋಧಿತಿ ಮತ್ತ ಭಜತಂ ಭೂತಭಾವ ಸಂಯುಕ್ತ ಚಿತ್ತಮದ್ಗತ ಪ್ರಾಣ ಬೋಧಂತ ಪರಸ್ಪರಂ ಕಥೆಯಂತ ಶಮಾಂ ನಿತ್ಯಂ ಶನಿರಮತಿ ಚ ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ. ಎಸ್, ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ. ಹಾಗಾಗಿ ಪ್ರೀತಿಯಿಂದ ಮಾಡ್ಬೇಕಂತೆ ಭಗವಂತನಿಗೆ ಸೇವೆ, ಔಟ್ ಆಫ್ ಲವ್. ಔಟ್ ಆಫ್ ಲವ್ ಅಂದ್ರೆ ಗಲಗ್ರಹ ಆಗಬಾರ್ದು. ಗಲಗ್ರಹ ಅಂದ್ರೆ ಇವರೆಂತ ನಾನೇ ಸಿಗ್ಬೇಕ, ಬೇರೆ ಯಾರು ಟೀಚರ್ಸ್ ಇಲ್ಲ, ನಂಗೆ ಕೊಡ್ತಾರೆ ಯಾವಾಗ ಸೇವೆ. ರಾಮ ರಾಮ ರಾಮ. ಈಗ ನಮ್ಗೆ ಎಂತಂದ್ರೆ ಕುತ್ತಿಗೆ ಹಿಡಿದಾಗೆ ಆಗ್ತದೆ ಕೊಡುವಾಗ. ಆ ಕಡೆಯಿಂದ ಆಗುದಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ,
ಈ ಕಡೆಯಿಂದ ಎಂತ ಮಾಡ್ತೇವೆ ಅಂತ ಕೂಡ ಹೇಳಲಿಕ್ಕೆ ಆಗುದಿಲ್ಲ. ಅಂದ್ರೆ ಇನ್ ಬಿಟ್ವೀನ್ ಇರ್ತೇವೆ, ಆದ್ರೆ ಮಾಡ್ತೇವೆ, ಆದ್ರೆ ಅದೆಂತ ಸೇವೆ, ಆದ್ರೆ ಬೇರೆ ರೀತಿಯ ಸೇವೆ, ಆ ರೀತಿ ಆಗಬಾರ್ದು. ಹಾಗೆ ಇಲ್ಲಿ ಹೇಳುವಂಥದ್ದು, ನಾವೊಂದು ಸರಿಯಾದ ಸಂಪ್ರದಾಯದಲ್ಲಿ ಬಂದ ಬೋನಫೈಡ್ ಗುರುವಿನ ಬಳಿಗೆ ಹೋಗ್ಬೇಕು. ಮತ್ತೆ ಆ ಬೋನಫೈಡ್ ಗುರು ಒಟ್ಟಿಗೆ ನಾವು ಯಾವ ರೀತಿ ವರ್ತಿಸಬೇಕು, ಇದು ತುಂಬಾ ಇಂಪಾರ್ಟೆಂಟ್. ಬೋನಫೈಡ್ ಗುರು ಮತ್ತೆ ನಾವು ಕೂಡ ಬೋನಫೈಡ್ ಆಗಿರ್ಬೇಕಂತೆ. ಸಾರಿ, ಎಸ್ ಅಲ್ಲ, ವಿ ಶುಡ್ ಬಿ, ನಾವು ಸರಿಯಾದ ಬೋನಫೈಡ್ ಸ್ಪಿರಿಚುವಲ್ ಮಾಸ್ಟರ್ ಅನ್ನು ಆಕ್ಸೆಪ್ಟ್ ಮಾಡಬೇಕು. ನಾವು ಬೋನಫೈಡ್ ಅಲ್ಲ, ಆದ್ರೆ ನಾವು ಸರಿಯಾದ ಬೋನಫೈಡ್ ಸ್ಪಿರಿಚುವಲ್ ಮಾಸ್ಟರ್ ಅನ್ನು ಆಕ್ಸೆಪ್ಟ್ ಮಾಡಿದ್ರೆ ನಾವು ಕೂಡ ಬೋನಫೈಡ್ ಆಗ್ತೇವೆ. ಆದ್ರೆ ನಾವು ಅವ್ರು ಹೇಳಿದ ಹಾಗೆ ಮಾಡ್ತಾ ಹೋಗ್ಬೇಕು. ಮತ್ತೆ ಬೋನಫೈಡ್ ಗುರುವಿಂದ ಇನ್ಸ್ಟ್ರಕ್ಷನ್ಸ್ ಅನ್ನು ಕೇಳಬೇಕು. ಮತ್ತೆ ಖಾಲಿ ಕೇಳುವುದು ಮಾತ್ರ ಅಲ್ಲ, ಅದನ್ನು ಎಕ್ಸಿಕ್ಯೂಟ್ ಕೂಡ ಮಾಡಬೇಕು. ಈಗ ಗುರು ಮಹಾರಾಜ್ 2019 ಡಿಸೆಂಬರ್ಗೆ ನಮ್ಮ ಪ್ರೆಸಿಡೆಂಟ್ ತಿರುಪತಿಗೆ ಹೋಗಿದ್ರು, ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. ಆಗ ಅವ್ರು ಹೇಳಿದ್ರು, ಎಸ್ ನಾಮಿನಿಸ್ಟ, ಯು ಹ್ಯಾವ್ ಟು ಟೇಕ್ ಸನ್ಯಾಸ ತಗೊಳ್ಳೋ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಐ ಹ್ಯಾವ್ ನಾಟ್ ಅಚೀವ್ಡ್ ಎನಿಥಿಂಗ್, ನಾನು ಏನು ಅಚೀವ್ ಮಾಡಲಿಲ್ಲ. ಎಷ್ಟು ಆಲ್ಮೋಸ್ಟ್ 27 ವರ್ಷ, 27 ವರ್ಷದ ಕೃಷ್ಣ ಪ್ರಜ್ಞೆಯಲ್ಲಿ ಒಂದು ನನಗೆ ದೇವಸ್ಥಾನ ಕಟ್ಟಲಿಕ್ಕೆ ಆಗಲಿಲ್ಲ. ಈ ರೀತಿ ಹೇಳಿದ್ರು, ಐ ಡಿಡ್ಂಟ್ ಅಚೀವ್ ಎನಿಥಿಂಗ್, ವಾಟ್ ಯು ವಾಂಟ್ ಟು ಅಚೀವ್, ಅಟ್ ಲೀಸ್ಟ್ ಐ ವಿಲ್ ಬಿಲ್ಡ್ ಒನ್ ಟೆಂಪಲ್, ಒಂದು ದೇವಸ್ಥಾನ ಆದ್ರೂ ಕಟ್ತೇನೆ, ಈ ರೀತಿ ಹೇಳಿದ್ರು. ಅದಕ್ಕೆ ಅವರು ಹೇಳಿದ್ರು, ಓಕೆ, ನೋ, ಯು ಬ್ಲೆಸ್ ಮೀ, ಯು ಪುಟ್ ಯುವರ್ ಹ್ಯಾಂಡ್ ಆನ್ ಟು ಮೈ ಹೆಡ್, ನಿಮ್ಮ ಕೈಯನ್ನು ನನ್ನ ತಲೆ ಮೇಲೆ ಹಾಕಿ ನನಗೆ ಬ್ಲೆಸ್ ಮಾಡಿ ಅಂತ ಹೇಳಿ. ಹಾಗೆ ಮತ್ತೆ ಅಂದ್ರೆ ಅವರಿಗೆ ಇಚ್ಛೆ ಇದ್ದದ್ದು ಬೇರೆ, ಆದ್ರೆ ಅವ್ರು ಹೇಳಿದ್ರು, ನಾನು ಏನು ಅಚೀವ್ ಮಾಡಲಿಲ್ಲ, ಅಟ್ಲೀಸ್ಟ್ ಇದನ್ನು ಮಾಡ್ತೇನೆ, ಮತ್ತೆ ನೋಡುವ, ಫಸ್ಟ್ ಇದನ್ನು ಮಾಡ್ತೇನೆ. ಅದಕ್ಕೆ ಕೈಯನ್ನು ಇಟ್ಟು ಮತ್ತೆ ಕೊರೋನಾ ಸ್ಟಾರ್ಟ್ ಆಯಿತು, ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಕೊರೋನಾ ಸ್ಟಾರ್ಟ್ ಆಗಿ ಪಾನಿಹಟ್ಟಿ ಫೆಸ್ಟಿವಲ್ಗೆ ಆನ್ಲೈನ್ಗೆ ಬರ್ತೇನೆ ಅಂತ ಫೋನ್ ಮಾಡಿದ್ರು, ಕಾಲ್ ಬಂತು. ಅದು ಕೊರೋನಾ ಟೈಮ್, June 5th ಪಾನಿಹಟ್ಟಿ ಫೆಸ್ಟಿವಲ್. ಅದಕ್ಕೆ ಫೋನ್ ಬಂತು, ಆಯಿತು, ನಾವು ಆನ್ಲೈನಲ್ಲಿ ವ್ಯವಸ್ಥೆ ಮಾಡಿದ್ದೇವೆ. ತುಂಬಾ ಕಷ್ಟದಲ್ಲಿ 60 ಜನ ಆದರು, ನೀವು ಎಣಿಸಿ, ತುಂಬಾ ಕಷ್ಟದಲ್ಲಿ 60 ಜನ ಆದರು. ಹಾಗೆ ಆನ್ಲೈನಲ್ಲಿ ನಾವು ಟೆಂಪಲಲ್ಲಿ ಒಂದಿದ್ದೆವು, ಆನ್ಲೈನಲ್ಲೇ ಟೋಟಲ್ 60 ಜನ ಆದರು. ಮತ್ತೆ ಹಾಗೆ ಹೇಳಿದರು, ಎಸ್, ನೀನು ಆನ್ಲೈನಲ್ಲಿ ನಾನು ಕೇಳಿದ್ದೇನೆ, ನೀನು ಆನ್ಲೈನಲ್ಲಿ ಎಕ್ಸ್ಪರ್ಟ್. ಯಾಕೆಂದ್ರೆ ಅವ್ರು ಮಾಡಿದ್ರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಆದರೆ ಅವರು ಜಾಬಿಗೆ ಹೋದದ್ದು ಫಸ್ಟಿಗೆ ಸಾಫ್ಟ್ವೇರ್, ಈ ಕಂಪ್ಯೂಟರ್ ರಿಲೇಟೆಡ್. ಹಾಗೆ ಅದರಲ್ಲಿ ಸ್ವಲ್ಪ ಅವರು ಎಕ್ಸ್ಪರ್ಟ್ ಆಗಿದ್ರು. ಹಾಗೆ 2002ರಿಂದ ಇದನ್ನು ಮಾಡ್ತಾ ಇದ್ರು, ಯಾರು ಮಾಡದೇ ಇರುವಾಗ ಇವರು ಸ್ಟಾರ್ಟ್ ಮಾಡಿದ್ದಾರೆ. 2002ರಿಂದ 2019, ಆದರೆ 25 ಜನ 30 ಜನ ಈ ಫಾರಿನ್ನಲ್ಲಿ ಯಾರೆಲ್ಲ ಸ್ಟೂಡೆಂಟ್ಸ್ ಇದ್ದಾರೆ ಅವರೆಲ್ಲ ಕೇಳ್ತಾ ಇದ್ರು. ಹಾಗೆ ಮಾಡಿದ್ದಾರೆ, ಸಕ್ಸಸ್ ಆಗಲಿಲ್ಲ, ಆದರೆ ಕ್ಲಾಸ್ ಮಾಡಿದ್ದಾರೆ. ಹಾಗೆ ಐಡಿಯಾ ಎಲ್ಲ ಇತ್ತು ಅವರಿಗೆ. ಹಾಗಿರುವಾಗ ಕಡೆಗೆ ಮಾಡಿ ಸಕ್ಸಸ್ ಆಯ್ತು.
ಹಾಗಾಗಿ ಜಸ್ಟ್ ಅಂತಂದ್ರೆ ಗುರು ಹೇಳಿದನ್ನು ಮಾಡಿದ ಅಷ್ಟೇ. ಇಲ್ಲಿ ಅದನ್ನ ಹೇಳುವಂಥದ್ದು ವೆರಿ ಈಗರ್ಲಿ ರಿಸೀವ್ ಇನ್ಸ್ಟ್ರಕ್ಷನ್ ಈಗ ಇನ್ಸ್ಟ್ರಕ್ಷನ್ ಫ್ರಮ್ ಹಿಮ್, ಯಾರ ಸ್ಪಿರಿಚುವಲ್ ಮಾಸ್ಟರ್ ಇಂದ, ದೆನ್ ಎಕ್ಸಿಕ್ಯೂಟ್ ದೆನ್. ಮತ್ತೆ ಅದನ್ನು ನಾವು ಅಳವಡಿಸ್ಬೇಕು. ಇನ್ಸ್ಟ್ರಕ್ಷನ್ ಕೇಳುವಂದ್ರೆ ನಾನು ಮಾಡ್ತೇನೆ, ಮತ್ತೆ ಅದು ಮಾಡದಿದ್ರೆ ಏನು ಪ್ರಯೋಜನ? ಇನ್ಸ್ಟ್ರಕ್ಷನ್ ತಗೊಂಡ ಮೇಲೆ ಅದನ್ನು ಕಾರ್ಯರೂಪದಲ್ಲಿ ತರಬೇಕು. ಇದಕ್ಕೆ ಹೇಳುವಂಥದ್ದು ಪ್ರಭಾತ್, ಇದರಿಂದ ಬೋಧ ಅಂತ ಪರಸ್ಪರ ಅಂದ್ರೆ ರೆಸಿಪ್ರೋಕಲ್ ಅಂದ್ರೆ ಅವ್ರು ಹೇಳ್ತಾರೆ ನಾವು ಮಾಡುವಂಥದ್ದು, ಅವ್ರು ಹೇಳ್ತಾರೆ ನಾವು ಮಾಡುವಂಥದ್ದು. ಹಾಗಾಗಿ ಈ ಬೋನೋಫೈಡ್ ಸ್ಪಿರಿಚುವಲ್ ಮಾಸ್ಟರ್, ಸರಿಯಾದ ಸಂಪ್ರದಾಯದಲ್ಲಿ ಬಂದ ಗುರು, ಯಾವಾಗ್ಲೂ ಅವನ ಯೋಚನೆ ಹೇಗೆ ಅಂದ್ರೆ ಹೇಗೆ ಉದ್ಧಾರ ಮಾಡುವಂಥದ್ದು. ಹೇಗೆ ಉದ್ಧಾರ ಮಾಡುವುದು ಇದು ಯೋಚನೆ ಮಾಡ್ತಾ ಇರ್ತಾನೆ. ಯಾಕಂದ್ರೆ ಗುರುವಿಗೆ ಗೊತ್ತುಂಟು. ಗುರು ಅಂತಂದ್ರೆ ನೋಡಿ, ಗುರು ಇಲ್ಲಿಗೆ ಬರ್ತಾನೆ, ಈ ಕ್ಯಾನ್ ಸಿ ಎವ್ರಿಥಿಂಗ್. ಈಗ ನಾವೀಗ ಗುರುವಿನ ಬಳಿಗೆ ಹೋಗ್ತೇವೆ. ಮೊನ್ನೆ ನಿಮ್ಗೆ ಎಕ್ಸಾಂಪಲ್ ನೋಡಿ, ಇದು ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗ್ಬೋದು. ಗುರು ಮಹಾರಾಜ್ ಇಲ್ಲಿಗೆ ಬಂದಿರುವಾಗ ಇನಿಷಿಯೇಷನ್ ದಿವಸ ಅವ್ರ ಮಧ್ಯಾಹ್ನ ಇನಿಷಿಯೇಷನ್ ಹೋಗುವಾಗ ತುಂಬಾ ಮಂದಿ ಬಂದಿದ್ರು ನನಗೆ ಬ್ಲೆಸ್ಸಿಂಗ್ ಬೇಕಂತ. ಹಾಗೆ ಎಲ್ಲರ ಲೈನಲ್ಲಿ ಇದ್ರು. ಮತ್ತೆ ನಡ್ಕೊಂಡು ಹೋಗುವಾಗ ನಾನು ಎಲ್ಲರೂ ಇಂಟ್ರೊಡ್ಯೂಸ್ ಮಾಡಿ ಕೊಟ್ಟೆ. ಎಲ್ಲರೂ ಇಂಟ್ರೊಡ್ಯೂಸ್ ಮಾಡಿ ಆಯ್ತು. ಲಾಸ್ಟಿಗೆ ನಾನು ಒಬ್ಬನೇ ಇದ್ದೆ, ಮತ್ತೆ ಅವರ ಸರ್ವೆಂಟ್ಸ್ ಇದ್ರು 3. ಹಾಗೆ ಅವರ ಇಟ್ಕೊಂಡ ಈ ವೀಲ್ ಚೇರ್ ಇಟ್ಕೊಂಡ ಸರ್ವೆಂಟ್ ಅವ್ರು ತುಂಬಾ ನನ್ನ ಹತ್ರ ಕ್ಲೋಸ್. ಕಳೆದ ಒಂದು 8 ವರ್ಷ ತುಂಬಾ ಕ್ಲೋಸ್. ಮುಂಚಿನ ದಿವಸ ಅವರನ್ನು ನಾನು ಉಡುಪಿ ಕರ್ಕೊಂಡು ಹೋಗಿದ್ದೆ. ಹಾಗೆ ಅವ್ರು ಹೇಳಿದ್ರು, ನೀನು ಕೂಡ ಆಶೀರ್ವಾದ ತಗೊಳ್ಳು ಅಂತ ಹೇಳಿದ್ರು. ಮತ್ತೆ ಅವರ ನನ್ಗೆ ಹೇಗೆ ಹೇಳಿದ್ರು, ಮತ್ತೆ ಗುರು ಮಹಾರಾಜ್ ಹೇಳಿದ್ರು ಅವನಿಗೆ ಬ್ಲೆಸ್ ಮಾಡಿ ಅಂತ. ಅದಕ್ಕೆ ಅವರು ಸ್ಟಿಕ್ ಆಲ್ರೆಡಿ ಕೊಟ್ಟಾಗಿದೆ, ಸ್ಟಿಕ್ ಅಲ್ಲಿ ಎಲ್ಲರಿಗೂ ಬ್ಲೆಸ್ ಮಾಡಿದ್ರು. ಹಾಗೆ ಸ್ಟಿಕ್ ಸಿಗ್ಲಿಲ್ಲ, ಅದು ಬ್ಯಾಗ್ ಒಳಗೆಲ್ಲ ಹೋಯ್ತು. ಹುಡುಕ್ತಾ ಇದ್ದಾರೆ. ಮತ್ತೆ ಇವರು ಹೇಳಿದ್ರು ಹಿಂದೆ ಅವರು, ವೈ ಸ್ಟಿಕ್ ಗುರು ಮಹಾರಾಜ್, ವಿ ಆರ್ ಲಾಟ್ ಆಫ್ ಸರ್ವಿಸ್, ಹಾಕಿ ಅಂತ ಹೇಳಿದ್ರು. ಹಾಗೆ ಅವರ ಕೃಪೆಯಿಂದ ನನ್ಗೆ ಮತ್ತೆ ಹೀಗಾಗಿ ಮಾಡಿದ್ರು. ಹಾಗೆ ಅದು ಸ್ಟಿಕ್ ಸಿಗದ ಕಾರಣ, ಇಲ್ಲದ ಸ್ಟಿಕ್ ಅಲ್ಲಿ ನನಗೆ ಈಗ ಸಿಕ್ತಿತ್ತು. ಸಿಗದ ಕಾರಣ ಹುಡುಕಿಗಳು ಸಿಗ್ಲಿಲ್ಲ. ಹಾಗಾಗಿ ಮತ್ತೆ ಅವರು ಹೇಳಿದಕ್ಕೆ ಆದ್ರೆ ಸಿಕ್ತು. ಆಕ್ಚುಲಿ ಸಿಗುವಂಥದ್ದಲ್ಲ, ಆದ್ರೆ ಏನೋ ಅವರ ಕೃಪೆಯಿಂದ ನನಗೆ ಸಿಕ್ತು, ಸರ್ವೆಂಟ್ ಕೃಪೆಯಿಂದ ನನಗೆ ಸಿಕ್ತು. ಹಾಗೆ ನಾನು ಹೇಳಲೇ ಇಲ್ಲ. ಮತ್ತೆ ಗುರು ಮಹಾರಾಜ್ ಹೋದ ಮೇಲೆ ಪ್ರೆಸಿಡೆಂಟ್ ಕೂಡ ಬ್ಯಾಂಗ್ಳೂರ್ಗೆ ಹೋದ್ರು. ಒಂದು 5 ದಿವಸ ಬಿಟ್ಟು ಬಂದ ಮೇಲೆ ನಾನು ಹೇಳಿದೆ, ಹೀಗೆ ಆಯ್ತು, ಹೀಗೆ ಈ ವಿಷಯ ಹೀಗೆ ಬ್ಲೆಸ್ ಮಾಡ್ಲಿಕ್ಕೆ ಹೋದದ್ದು, ಅದು ಸಿಗ್ಲಿಲ್ಲ, ಮತ್ತೆ ಹೀಗೆ ಆಯ್ತು ಅಂತ. ಅದಕ್ಕೆ ಅವರು ಟೀಯರ್ಸ್ ಬಂತು ನನ್ನಲ್ಲಿ, ಟೀಯರ್ಸ್ ಬಂದು ಮತ್ತೆ ಅವರು ಎಂತ ಯೋಚನೆ ಮಾಡ್ತಾ ಇದ್ರು ನನಗೆ ಗೊತ್ತಿರಲಿಲ್ಲ. ಇದು 11ಗೆ ಹೋದದ್ದು, 11ಗೆ 16th ಇಂದ 4th ತನಕ, ನವೆಂಬರ್ 4th, ಆಲ್ಮೋಸ್ಟ್ 14, 15, 18 ಡೇಸ್. ಮತ್ತೆ ನಾವು 4th ಗುರು ಮಹಾರಾಜ್ ಭೇಟಿ ಆಗ್ಲಿಕ್ಕೆ ಮಾಯಾಪುರಲ್ಲಿ ಅವರ ಇದಕ್ಕೆ ಹೋದೆವು. ಹೋದ ಕೂಡ್ಲೆ ಎಂತ ಮಾತಾಡಲಿ, ಹೀಗೆ ನೋಡಿದ್ರು, ಕಮ್ ಹೀಗೆ ಹೇಳಿದ್ರು ಗುರು ಮಹಾರಾಜ್, ನಾನು ಶೋಭನ್ ಕಮ್, ಹೀಗೆ ಹಾಗೆ ಮಾಡಿ. ಮತ್ತೆ ಅಲ್ಲಿ ಆಯ್ತು. ಆಗಿ ನಾವು ದಂಡೋತ್ ಮಾಡಿದೆವು. ಹೊರಗೆ ಬರುವಾಗ ಅವ್ರು ಹೇಳಿದ್ರು, ಫ್ರಮ್ ಲಾಸ್ಟ್ 18 days ಐ ಆಮ್ ಥಿಂಕಿಂಗ್ ವೈ ಡಿಡ್ಂಟ್ ಹಗ್ ಮೀ.
ಅವರಿಗೆ ಅರ್ಥ ಆಯ್ತು. ಈ ವಾಸ್ ಥಿಂಕಿಂಗ್ ದಟ್. ಈಗ ನಾವು ಕೂಡ ಇದನ್ನೇ ಥಿಂಕ್ ಮಾಡಿ ನಮಗೆ ನಾವು ಆ ರೀತಿಯಲ್ಲಿ ಇಲ್ಲ. ಫಸ್ಟ್ ಆಫ್ ಆಲ್ ನಾವು ಎಣಿಸ್ಬೇಕು ನಾವು ಇಂಥದ್ದೆಲ್ಲ ಡಿಸೈರ್. ಹೇಗೆಂದ್ರೆ ದ ಪರ್ಸನ್ ಹೂ ಹ್ಯಾಸ್ ಡನ್ ಸೋ ಮಚ್ ಆಫ್ ಸರ್ವಿಸ್ ಈಸ್ ವೆರಿ ಪ್ಲೀಸಿಂಗ್ ಟು ಗುರು. ಇದನ್ನು ಅರ್ಥ ಮಾಡ್ಬೇಕು. ಹಾಗೆ ನನಗೆ ಆ ರೀತಿ ಸಿಕ್ಕಿದಲ್ಲ, ನನಗೆ ಅಂದ್ರೆ ಅಲ್ಲಿ ಸಿಗದ ಕಾರಣ ನನಗೆ ಸಿಕ್ಕಿದ್ದು, ಮತ್ತೆ ಆ ಸರ್ವೆಂಟ್ ಹೇಳಿದ ಕಾರಣ ನನಗೆ ಸಿಕ್ಕಿದ್ದು. ಇದು ಹಾಗೆ ಅಲ್ಲ, ಇದು ಬೇರೆ ಬೇರೆ ರೀತಿ. ಅಂದ್ರೆ ಇವರು ನಾನು ಹೇಳಿದ ಮೇಲೆ 15 ದಿವಸ ಯೋಚನೆ ಮಾಡ್ತಾರೆ, ನನ್ಗೆ ಯಾಕೆ ಹಾಗೆ ಮಾಡಿಲ್ಲ, ನನ್ನನ್ನು ಯಾಕೆ ಮಾಡಿಲ್ಲ, ನನ್ಗೆ ಮತ್ತೆ ಹೇಳಿದ್ರು ಹೋಗುವಾಗ, ನಂಗೆ ಗೊತ್ತಿಲ್ಲ ಇದು. ನಡ್ಕೊಂಡು ಹೋಗುವಾಗ ಅವ್ರು ಹೇಳಿದ್ರು, ಐ ವಾಸ್ ಥಿಂಕಿಂಗ್ ಫ್ರಮ್ ಲಾಸ್ಟ್ 18 days, why didn't hug me, why didn't hug me, why didn't. And immediately when he entered, he understood. ಹಾಗಾಗಿ ಗುರು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್, ವಾಟ್ ಈಸ್ ಗೋಯಿಂಗ್ ಇನ್ ಯುವರ್ ಹಾರ್ಟ್. ಈಗ ನಾವು ಹೇಳ್ತೇವೆ, ನನಗೆ ಫುಲ್ ಭಗವಂತನ, ನಾನು ಫುಲ್ ಭಕ್ತಿಯಲ್ಲಿದ್ದೆ, ನನಗೆ ಭಗವಂತನ ಸೇವೆ ಮಾಡಬೇಕು, ಈ ರೀತಿಯಲ್ಲಿ ನಾವು ಗುರುವಿಗೆ ಹೋಗ್ತೇವೆ. ಗುರುವಿಗೆ ಅರ್ಥವಾಗುದಿಲ್ವಾ? ಈ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್. ನಮ್ಗೆ ಎಷ್ಟು ಇಚ್ಛೆ ಉಂಟು, ನಮ್ದು ಇಚ್ಛೆ ಎಷ್ಟು ಉಂಟು ಭಗವಂತನ ಸೇವೆಗೆ, he can understand, but he will be silent because he is compassion, he is a mercy. ಹಾಗಾಗಿ ಇದನ್ನು ನಾವು ತಿಳಿಬೇಕು. ಹಾಗಾಗಿ ಇಲ್ಲಿ ಹೇಳೋದಂತಂದ್ರೆ, ಬಿಕಾಸ್ ವಿ ಆರ್ ಇನ್, ಎಲ್ಲರೂ ಮಾಯಲ್ಲಿದ್ದ ಕಾರಣ ನಮ್ಮ ನಿಜವಾದ ಕರ್ತವ್ಯ ಎಂತ ಕರ್ತವ್ಯ? ಭಗವಂತನಿಗೆ ಸೇವೆ ಮಾಡುವಂಥದ್ದು. ಅದು ನಾವು ಮರ್ತು ಬಿಟ್ಟಿದ್ದೇವೆ. ಹಾಗಾಗಿ ಗುರುವಿನ ಕೆಲಸ ಎಂತ ಅಂದ್ರೆ, ನಮ್ಮ ಕರ್ತವ್ಯವನ್ನು ವಾಪಸ್ ನಮ್ಗೆ ನೆನಪು ಮಾಡಿಸುವಂಥದ್ದು. ಮತ್ತೆ ನಾವು ಕೂಡ ಎಂತ ಆಗ್ಬೇಕು? ವಿ ಶುಡ್ ಬಿಕಮ್ ಸೈಂಟ್ಲಿ ಪರ್ಸನ್. ಸೈಂಟ್ಲಿ ಪರ್ಸನ್ ಅಂದ್ರೆ ಅವರ್ ಡಿಸೈರ್ ಶುಡ್ ಬಿ ಟು ಸರ್ವ್ ಕೃಷ್ಣ. ದಿಸ್ ಇಸ್ ಸೈಂಟ್ಲಿ ಪರ್ಸನ್. ಅದನ್ನು ಮಾಡುವಂತ ಕೆಲಸ ಗುರುವಿದು. ಹಾಗಾಗಿ ನಮ್ಮಲ್ಲಿ ಈಗ ಕೃಷ್ಣ ಪ್ರಜ್ಞೆ ಮರೆತು ಹೋಗಿದೆ. ಜೀವ ಜಾಗೋ, ಜೀವ ಜಾಗೋ, ಗೌರ ಚಂದ್ ಬೋಲೆ, ಕೊತ್ತ ವಿದ್ರಾಜಾವೋ ಮಾಯಾ ಪಿಶಾಚಿರ ಕೋಲೆ. ಗುರು ಎಂತ ಮಾಡ್ತಾರೆ? ನಮ್ಮ ಒಳಗಿರುವಂತ ಪಿಶಾಚಿಯನ್ನು ಹೊರಗೆ ಹಾಕ್ತಾರೆ. ಅಂಡ್ ವಾಟ್ ಈಸ್, ಅದನ್ನು ಹೊರಗೆ ಹಾಕಿದ ಮೇಲೆ ಎಂತವನ್ನು ಒಳಗೆ ಹಾಕುವಂಥದ್ದು? ಇನ್ವೋಕ್ ಕೃಷ್ಣ ಕಾನ್ಶಿಯಸ್ನೆಸ್ ಇನ್ಸೈಡ್. ಕೃಷ್ಣ ಪ್ರಜ್ಞೆಯನ್ನು ಜಾಗೃತಗೊಳಿಸ್ತಾನೆ, ಪಿಶಾಚಿಯನ್ನು ಹೊರಗೆ ಹಾಕ್ತಾನೆ. ಇದು ಮಾಡ್ತಾನೆ. ಹಾಗಾಗಿ ನಾವು ತುಂಬಾ ಅದೃಷ್ಟವಂತರು. ಯಾಕೆಂದ್ರೆ ಪ್ರಭುಪಾದ ಕೃಪೆ ನಮ್ಮ ಮೇಲೆ ಉಂಟು. ತುಂಬಾ ಅದೃಷ್ಟವಂತರು, ತುಂಬಾ. ಇಲ್ಲದ್ರೆ ನಾವು ಇಂಥ ಒಂದು ಸಂಸ್ಥೆಗೆ ನಾವು ಹೇಗೆ ಕನೆಕ್ಟ್ ಆಗ್ತಿದ್ದೇವೆ? ಚಾನ್ಸೇ ಇಲ್ಲ. ನಾವು ಕನೆಕ್ಟ್ ಆಗಿದ್ದೇವೆ ಅಂದ್ರೆ ನಾವು ಅದೃಷ್ಟವಂತರು. ಹಾಗೆ ಇಲ್ಲಿ ಮನು ಕೂಡ ಇರುವಂತದ್ದು, ಐ ಆಮ್ ವೆರಿ ಮಚ್ ಲಕ್ಕಿ ಬಿಕಾಸ್ ಐ ಗಾಟ್ ಇನ್ಸ್ಟ್ರಕ್ಷನ್ ಫ್ರಮ್ ಕರ್ದಮ್ ಮುನಿ. ನಾವು ಕೂಡ ವೆರಿ ಮಚ್ ಲಕ್ಕಿ. ನಮಗೆ ಭಾವಾರ್ಥ, ಪ್ರಭುಪಾದ ಭಾವಾರ್ಥವನ್ನು ನಾವು ಬೆಳಿಗ್ಗೆ ಡೈಲಿ ಒಂದು ಭಾವಾರ್ಥದ ಬಗ್ಗೆ ನಾವು ಡಿಸ್ಕಸ್ ಮಾಡುವಂಥದ್ದು. ಎಂತ ಪ್ರಭುಪಾದ ಹೇಳಿದ್ದಾರೆ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡುವಂಥದ್ದು. ಸೊ ವಿ ಆರ್ ಲಕ್ಕಿ. ನಾವು ಕೂಡ ಲಕ್ಕಿ, ತುಂಬಾ ಲಕ್ಕಿ, ಅದೃಷ್ಟವಂತರು. ಹಾಗೆ ವಿ ಶುಡ್ ಬಿ ಜಿಜ್ಞಾಸು. ಯಾವುದಕ್ಕೆ? ಕೇಳಲಿಕ್ಕೆ. ನಮ್ಮ ದುಷ್ಕೃತ ಮೂಢ ಪ್ರಬಲ ಮಾಯಾ ಅಪರಿತ ಜ್ಞಾನ ಆಸುಮಾಶ್ರಿತ ಚತುರ್ವಿಧ ಭಜಂತೆ ಮಾಂ ಸುಕೃತಿನ ಅರ್ಜುನ ಅರ್ಥೋ ಅರ್ಥ ಜಿಜ್ಞಾಸು. ಜಿಜ್ಞಾಸು ಅಂದ್ರೆ ಇನ್ಕ್ವಿಸಿಟಿವ್. ಎಸ್ ನನಗೆ ಕೇಳಬೇಕು, ಈಚೆ ಬರ್ಬೇಕಂತ. ಎಸ್ ನನಗೆ ಕೇಳಬೇಕು, ಕೇಳಬೇಕು, ಕೇಳಬೇಕು.
ಯಾರಿಂದ? ಬೋನೋಫೈಡ್ ಸ್ಪಿರಿಚುವಲ್ ಮಾಸ್ಟರ್. ಪ್ರಭುಪಾದ ಭಾವಾರ್ಥ ಇದು ನೆಕ್ಟರ್. ಇದು ನೆಕ್ಟರ್. ಇವತ್ತಿನ ನೋಡಿ ಭಾವಾರ್ಥ ಎಷ್ಟು ಚಂದ ಉಂಟು. ಇಟ್ ಇಸ್ ಅ ನೆಕ್ಟರ್. ಹಾಗಾಗಿ ಹೇಗೆ ಕೇಳುವಂತದ್ದು? ಶ್ರವಣದಿಂದ. ತಶೃಣು, ಕೇಳುವಂತದ್ದು. ಪ್ರಭುಪಾದ ಹೇಳುವಂತದ್ದು, ದ ಪರ್ಸನ್ ಹೂ ಇಸ್ ಈಗರ್ ಟು ಹಿಯರ್, he will advance in Krishna consciousness. ಯಾರಿಗೆ ಕೇಳಲಿಕ್ಕೆ ಇಚ್ಛೆ ಉಂಟಾ ಅವ ಭಕ್ತಿಯಲ್ಲಿ ಮುನ್ನಡೆ ಹೋಗ್ತಾರೆ, ಸಕ್ಸಸ್ ಆಗ್ತದೆ ಅವನಿಗೆ. ಹಾಗೆ ಇಲ್ಲಿ ಹೇಳುವಂಥದ್ದು ಕರ್ಣ ರಂಧ್ರೆ, ಥರ್ಡ್ ಲೈನ್ ಅಲ್ಲಿ ಉಂಟು. ಅಪಾವೃತೆ ಕರ್ಣ ರಂಧ್ರೆ, ಹೋಲ್ಸ್ ಆಫ್ ದಿ ಇಯರ್ಸ್, ಕರ್ಣರಂಧ್ರೆ ಅಂತ. ಬೇರೆ ಯಾವ್ದು ಅಂಗದಿಂದ ಅಲ್ಲ. ಈಗ ನಮ್ಮ ಎಂತ ಹೇಳುವಂತದ್ದು ಬೋನೋಫೈಡ್ ಸ್ಪಿರಿಚುವಲ್ ಮಾಸ್ಟರ್ ನಾವು ಕೇಳ್ಬೇಕಂತ ಇಲ್ಲಿ ಹೇಳ್ತಿದ್ದೆ ಪ್ರಭುಪಾದ್. ಆದ್ರೆ ಬೇರೆ ಯಾವ ಅಂಗದಿಂದ ಅಲ್ಲ, ಇಲ್ಲಿಂದ, ಕಿವಿಯಿಂದ. ಹಾಗೆ ಇದು ಯಾವುದಕ್ಕೆ ಎಕ್ಸ್ಚೇಂಜಿಗೆ ಅಲ್ಲ ಅಂತ ಪ್ರಭುಪಾದ್ ಹೇಳುವಂಥದ್ದು, ವ್ಯಾಪಾರ. ಎಸ್, ಅವನಿಗೆ ಹಣ ಕೊಡ್ತಾನ, ಆ ರೀತಿ ಅಲ್ಲ. ಇದು ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಅಯೇತುಕಿ ಅಪ್ರತಿಹತ. ಮತ್ತೆ ನಿಜವಾದ ಬೋನಫೈಡ್ ಸ್ಪಿರಿಚುವಲ್ ಮಾಸ್ಟರ್ಗೆ ಅವರೆಂತಂದ್ರೆ ಎಲ್ಲರನ್ನು ಸೇವೆಯಲ್ಲಿ ತೊಡಗಿಸ್ತಾರೆ. ಈಗ ಪ್ರಭುಪಾದ್ ಎಂತ ಮಾಡಿದ್ರು? ಎಸ್, ಒಬ್ಬ ಎಡಿಟಿಂಗ್ ಅಲ್ಲಿ ಒಳ್ಳೆ ಇದ್ದ, ಎಡಿಟಿಂಗ್ ಹಾಕಿದ್ರು. ಈ ಕೆಲವು ಮಾತಾಜಿನವರು ಪೇಂಟಿಂಗ್ ಅಲ್ಲಿ ಒಳ್ಳೇದಿದ್ರು, ಪೇಂಟಿಂಗ್ ಹಾಕಿದ್ರು. ಕೆಲವು ಮಾತಾಜಿನವರು ಕುಕಿಂಗ್ ಅಲ್ಲಿ ಒಳ್ಳೆ ಕುಕಿಂಗ್ ಹಾಕಿದ್ರು. ಕೆಲವರು ಬುಕ್ ಡಿಸ್ಟ್ರಿಬ್ಯೂಷನ್ ಒಳ್ಳೇದಿದ್ರು, ಬುಕ್ ಡಿಸ್ಟ್ರಿಬ್ಯೂಷನ್ ಕೊಟ್ಟರು. ಕೆಲವರು ಕೀರ್ತನಲ್ಲಿ ಒಳ್ಳೇದಿದ್ರು, ಕೀರ್ತನೆಗೆ ಹಾಕಿದ್ರು. ಕೆಲವರು ಫಂಡ್ ರೈಸಿಂಗ್ ಅಲ್ಲಿ ಒಳ್ಳೇದಿದ್ರು, ಫಂಡ್ ರೈಸಿಂಗ್ ಹಾಕಿದ್ರು. ಕೆಲವರು ಪೂಜಾರಿಯಲ್ಲಿ ಒಳ್ಳೇದಿದ್ರು, ಪೂಜಾರಿಗೆ ಹಾಕಿದ್ರು. ಹಾಗೆ ಪ್ರಭುಪಾದ್ ವಾಸ್ ನೋಯಿಂಗ್ ಎಲ್ಲರ ಎಂತ ಹೇಳುವಂಥದ್ದು, ಎಲ್ಲ ಡಿಸೈಬಲ್ಸ್ ಯಾವುದರಲ್ಲಿ ಒಳ್ಳೇದಿದ್ರು ಆ ಸೇವೆ ಕೊಟ್ಟು. ದಿಸ್ ಇಸ್ ದ ರಿಯಲ್ ಸ್ಪಿರಿಚುವಲ್ ಮಾಸ್ಟರ್. ಹಾಗೆ ಸಕ್ಸಸ್ ಆಯ್ತು. ಕೆಲವರು ಪ್ರೂಫ್ ರೀಡಿಂಗ್ ಅಲ್ಲಿ ಒಳ್ಳೇದಿದ್ರು, ಕೆಲವರು ಪ್ರಿಂಟಿಂಗ್ ಅಲ್ಲಿ ಒಳ್ಳೇದಿದ್ರು, ಕೆಲವರು ಡಿಕ್ಟೇಷನ್ ಅಲ್ಲಿ ಒಳ್ಳೇದಿದ್ರು. ಈ ರೀತಿ ಎಲ್ಲರ ಕ್ವಾಲಿಟೀಸ್ ಅನ್ನು ನೋಟಿಸ್ ಮಾಡಿದ್ರು, ಮತ್ತೆ ಅವರಿಗೆ ಆ ಸೇವೆ ಕೊಟ್ಟರು. ಮತ್ತೆ ಅದೇ ಬೋನಫೈಡ್ ಸ್ಪಿರಿಚುವಲ್ ಮಾಸ್ಟರ್ ಅಂದ್ರೆ ಈ ಟ್ರೈನ್ಸ್. ಈಗ ಯಾವ ಫೀಲ್ಡ್ ಅಲ್ಲಿ ಒಳ್ಳೇದಿದ್ದಾನೆ ಆ ಫೀಲ್ಡ್ ಅವನಿಗೆ ಕೊಡ್ತಾನೆ, ಮತ್ತೆ ಟ್ರೈನ್ ಮಾಡ್ತಾನೆ. ಮತ್ತೆ ಇಲ್ಲಿ ಪ್ರಭುಪಾದ್ ಹೇಳುವಂತದ್ದು ಭಾವಾರ್ಥದಲ್ಲಿ ಮೈನ್ ಪಾಯಿಂಟ್ ವ್ಯವಸಾಯಾತ್ಮಕ ಬುದ್ಧಿ. ವ್ಯವಸಾಯಾತ್ಮಕ ಬುದ್ಧಿ ಅಂದ್ರೆ ಅಂತ. ಈಗ ಬ್ರಹ್ಮಾನಂದ ಪ್ರಭುವನ್ನು ನೈಜೀರಿಯಾ ಕಳಿಸ್ತಾರೆ. ಮತ್ತೆ ಒಂದು ದಿವಸ ಪ್ರಭುಪಾದ್ ಕೇಳ್ತಾರೆ, ಎಸ್ ಪ್ರಭುಪಾದ್ ಅಲ್ಲಿಗೆ ಬರ್ತಾರೆ, ಕೇಳ್ತಾರೆ ಹೌ ಇಸ್ ಪ್ರೀಚಿಂಗ್. ಅದಕ್ಕೆ ಅವ್ರು ಹೇಳ್ತಾರೆ, ಈ ಲೋಕಲ್ ಇಂಡಿಯನ್ಸ್ ಬರ್ತಾರೆ, ಮತ್ತೆ ಅವರು ಸ್ವಲ್ಪ ಹಣ ಕೊಡ್ತಾರೆ, ನಡೀತಾವ. ಪ್ರಭುಪಾದ್ಗೆ ಸಿಟ್ಟು ಬಂತು, ಲೋಕಲ್ ಇಂಡಿಯನ್ಸ್, ವೈ ಲೋಕಲ್ ನೈಜೀರಿಯನ್ಸ್ ಆರ್ ನಾಟ್ ಕಮಿಂಗ್, ಯಾಕೆ ಬರ್ತಾ ಇಲ್ಲ? ಲ್ಯಾಂಗ್ವೇಜ್ ಪ್ರಾಬ್ಲಮ್, ಭಾಷೆಯ ಸಮಸ್ಯೆ. ಅದು ಕೇಳಿದ್ರು ಪ್ರಭುಪಾದ್ ಇಮಿಡಿಯೇಟ್, ಎಸ್ ವಾಟ್ ದೇ ಲೈಕ್, ಅವ್ರು ಎಂತ ಇಷ್ಟಪಡುವಂಥದ್ದು? ಡ್ಯಾನ್ಸ್, ನೈಜೀರಿಯನ್ಸ್ ಡ್ಯಾನ್ಸ್. ದೆನ್ ವಾಟ್? ಪ್ರಸಾದ. You do one thing, we'll do nice kirtan, we'll dance, and we'll provide nice prasadam. ಮತ್ತೆ ಒಬ್ಬ ಲೋಕಲ್ ನೈಜೀರಿಯನ್ ಕಾರಿಗೆ ನಾನು ಕ್ಲಾಸ್ ಮಾಡಿದೆ, ಅವನು ಟ್ರಾನ್ಸ್ಲೇಟ್ ಮಾಡಿದ್ರು. ಈ ರೀತಿ ಮಾಡಿದ್ರು, ಮತ್ತೆ ಎಕ್ಸ್ಪ್ಲೋರ್ ಆಯ್ತು. ಇದು ವ್ಯವಸಾಯದ ಬುದ್ಧಿ.
ನೋಡಿ ಪ್ರಭುಪಾದಕ್ಕೆ ವ್ಯವಸಾಯಾತ್ಮಕ ಬುದ್ಧಿ ಇತ್ತು. ಅಂದ್ರೆ ನೋಡುವಂಥದ್ದು ಅವರಿಗೆ ಎಂತ ಇಷ್ಟ ಅದನ್ನು ಮಾಡುವಂಥದ್ದು. ಅವರಿಗೆ ಡ್ಯಾನ್ಸ್ ಇಷ್ಟ, ಕೀರ್ತನ ನೋಡುವ. ನೀವು ನೋಡಿರ್ಬೋದು ಆಫ್ರಿಕನ್ ಡ್ಯಾನ್ಸ್, ತುಂಬಾ ಸ್ಪೆಷಲ್ ಡ್ಯಾನ್ಸ್ ಅದು. ಹಾಗೆ ಈ ಸೆಂಟೆನ್ಸ್ ತುಂಬಾ ಇಂಪಾರ್ಟೆಂಟ್ ನೋಡಿ, ತೋರಿಸ್ತೇನೆ ಇದು ಸೆಂಟೆನ್ಸ್. ಶ್ಲೋಕಕ್ಕೆ ತಾವು ವಿವರಣೆ ಹೀಗೆ ಬಂಧಿಸಿದ್ದಾರೆ. ಖಂಡಿತವಾಗಿ ಆಧ್ಯಾತ್ಮಿಕ ಯಶಸ್ಸನ್ನು ಸಾಧಿಸಬೇಕೆಂದು ಬಯಸುವವನು ತನ್ನ ನಿರ್ದಿಷ್ಟ ಕಾರ್ಯವೇನು ಎಂಬುದರ ಬಗ್ಗೆ ಗುರುವಿಂದ ಉಪದೇಶ ಪಡೆಯಲೇಬೇಕು. ನೋಡಿ, ಗುರುವಿಂದ ಉಪದೇಶ ಪಡೆಯಬೇಕು. ನಿರ್ದಿಷ್ಟ ಕಾರ್ಯ ಅಂತ, ದಿಸ್ ಇಸ್ ವ್ಯವಸಾಯಾತ್ಮಕ ಬುದ್ಧಿ. ಹಿಂಸಿಕಲಿ ನಮ್ಮ ಇಷ್ಟ ಬಂದಾಗಿ ಮಾಡುವುದಲ್ಲ ಅಲ್ಲ, ನಾವು ಗುರುವಿಂದ ಉಪದೇಶ ಪಡೆಯಲೇಬೇಕು. ಆಗ ನಮಗೆ ಆಧ್ಯಾತ್ಮಿಕ ಯಶಸ್ಸು ಸಿಗ್ತದೆ. ನಮಗೆ ಆಧ್ಯಾತ್ಮಿಕ ಯಶಸ್ಸು ಬೇಕಿದ್ರೆ ನಾವು ಈ ರೀತಿ ಮಾಡ್ಬೇಕು, ಇಲ್ಲದೆ ನಮ್ಮ ಇಷ್ಟ ಬಂದಾಗ ಎಂತ ಅದನ್ನು ಮಾಡ್ಬೋದು. ಅವನು ವಿಶ್ವಾಸಪೂರ್ಣವಾಗಿ ಆ ಉಪದೇಶ ಅನುಷ್ಠಾನ ಮಾಡಲು ಪ್ರಯತ್ನ ಮಾಡಿ. ಖಾಲಿ ಉಪದೇಶ ಪಡೆಯುವುದಲ್ಲ, ಮತ್ತೆ ಅನುಷ್ಠಾನ ಕೂಡ ಮಾಡಬೇಕು. ಈ ಸೆಂಟೆನ್ಸ್ ಕೂಡ ಇಂಪಾರ್ಟೆಂಟ್. ಅದನ್ನು ತನ್ನ ಜೀವನ ಮತ್ತು ಆತ್ಮದ ಪರಿಗಣನೆ ನೋಡಿ. ಲೈಫ್ ಅಂಡ್ ಸೋಲ್, ಗುರು ಎಂತ ಕೊಟ್ಟಿದ್ದಾರೆ ಅದನ್ನು, ದಿಸ್ ಇಸ್ ಮೈ ಲೈಫ್ ಅಂಡ್ ಸೋಲ್, ಅದರಲ್ಲೇ ಕಾನ್ಸಂಟ್ರೇಟ್ ಮಾಡುವಂಥದ್ದು. ಗುರುವಿಂದ ತಾನು ಸ್ವೀಕರಿಸಿದ ಉಪದೇಶದ ವಿಶ್ವಾಸಪೂರ್ಣ ಅನುಷ್ಠಾನವೇ ಶಿಷ್ಯನ ಏಕೈಕ ಕರ್ತವ್ಯ. ನೋಡಿ, ಹೇಗೆ ಕರ್ತವ್ಯ ಆದ್ರೆ ಬೇರೆ ಯಾವುದಿಲ್ಲ. ಅದುಂಟು ನಮ್ಗೆ ಇದುಂಟು ಕರ್ತವ್ಯ ಇಲ್ಲ, ಇದೇ ಕರ್ತವ್ಯ. ಅದು ಅವನಿಗೆ ಪರಿಣಾಮ ತಂದು ಕೊಡ್ತದೆ. ಹಾಗಾಗಿ ಕಿವಿಗಳ ಮೂಲಕ ಗುರುವಿನ ಸಂದೇಶ ಸ್ವೀಕರಿಸಲು ತುಂಬಾ ಜಾಗೃತನಾಗಿರಬೇಕು. ಅದನ್ನು ವಿಶ್ವಾಸಪೂರ್ಣವಾಗಿ ಅನುಷ್ಠಾನ ಮಾಡಬೇಕು. ಅದು ಅವನ ಜೀವನ ಯಶಸ್ಸು, ಯಶಪೂರ್ಣವಾಗಿಸುವುದು. ಎಸ್, ಹರೇ ಕೃಷ್ಣ. ನಾಳೆ ಲಾಸ್ಟ್ ಕ್ಲಾಸ್. ಮತ್ತೆ ಶ್ರೀವಾಸ್ ಬಾಬು ತೆಗಿತಾರೆ, ನಾನು ಇಲ್ಲ, ಗಲ್ಫಿಗೆ ಹೋಗ್ತಾ ಇದ್ದೇನೆ ಒಂದು 15 ದಿವಸ. ಎಸ್, ಹರೇ ಕೃಷ್ಣ. ಪ್ರಶ್ನೆ ಉಂಟಾ? ಓಕೆ, ಹಾಗಾದ್ರೆ ನಾವು ಮುಕ್ತಾಯ ಮಾಡುವ. ಪಂಚಕಲ್ಪತರು ವಿಶ್ವ ಕೃಪಾ ಸಿಂಧು ಬೇವಚ ಭಕ್ತಾನ ಪಾವನಿ ವೈಷ್ಣವ ನಮೋ ನಮಃ. ಅನಂತ ಕೋಟಿ ವೈಷ್ಣವ ಕಿ ಜಯ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಜಯ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಕೃಷ್ಣ ಪ್ರಭುಜಿ.